ನಾವು ಸುರತ್ಕಲ್ಗೆ ರೈಲ್ವೆ ಸ್ಟೇಷನ್ಗೆ ಬಾಡಿಗೆ ಎಲ್ಲ ಬಿಡ್ತೇವೆ. ನಮ್ಮವರನ್ನೇ ಸುರತ್ಕಲ್ ರೈಲ್ವೆ ಸ್ಟೇಷನ್ ಕರ್ಕೊಂಡು ಮಾಡ್ಲಿಕ್ಕೆ ಅಲ್ಲಿಯ ರಿಕ್ಷಾ ಚಾಲಕರು ಬಿಡುವುದಿಲ್ಲ. ಅದರ ಬಗ್ಗೆ ಒಂದು ಏನಾದ್ರು ಮಾಡಿ. ಅಂದ್ರೆ ನೀವು ನಮ್ಮ ಸ್ವಂತ ಮನೆಯವರನ್ನೇ ಕರ್ಕೊಂಡು ಬರ್ಲಿಕ್ಕೆ ಸುರತ್ಕಲ್ನ ರಿಕ್ಷಾದವರು ಬಿಡುವುದಿಲ್ಲ. ಇದ್ರ ಬಗ್ಗೆ ಸುಮಾರು ದೂರುಗಳು ಬಂದಿದ್ದಾವೆ. ಆ ದೂರುಗಳ ಸಂಬಂಧಪಟ್ಟಂತೆ ನಾವು ಏನು ಕಾಲಕ್ಕೆ ಅಲ್ಲಿ ಹೋಗಿ ಪರಿಶೀಲನೆ ನಡೆಸಿ ಕೇಸ್ಗಳನ್ನು ದಾಖಲಿಸುವಂತಹ ಕಾರ್ಯವನ್ನು ಕೈಗೊಂಡಿದ್ದೀವಿ. ಅಲ್ಲ, ನಾವು ಯಾವಾಗಲೂ ಕೆಲವೊಮ್ಮೆ ರಾತ್ರಿ ಎಲ್ಲ ಬಿಟ್ಟು ಬರ್ತೇವೆ. ಆದ್ರೆ ನಮಗೆ ಅವರನ್ನೇ ರಿಟರ್ನ್ ಕರ್ಕೊಂಡು ಬರ್ಲಿಕ್ಕೆ ನಮಗೆ ಬಿಡುದಿಲ್ಲ, ನಮ್ಮ ಮನೆಯವರನ್ನು ಸಹ ಕರ್ಕೊಂಡು ಬರ್ಲಿಕ್ಕೆ ಬಿಡುದಿಲ್ಲ. ಓಕೆ, ಇದನ್ನ ಪರಿಶೀಲಿಸಿ ನಾವು ಅದನ್ನ ಕ್ರಮವನ್ನು ಕೈಗೊಳ್ಳಲು. ಹೌದು, ಉಪ ಸಾರಿಗೆ ಆಯುಕ್ತರು ಅದರ ಬಗ್ಗೆ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅದರ ಬಗ್ಗೆ ಸೂಕ್ತ ಕ್ರಮದ ಬಗ್ಗೆ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಸರ್, ಅದೇ ಮುಂದುವರಿಸಿ ಈಗ ನಾವು ರಿಜಿಸ್ಟ್ರೇಷನ್ ಬಗ್ಗೆ ಹೇಳ್ತಾ ಇದ್ದೆವು. ರಿಜಿಸ್ಟ್ರೇಷನ್ ಈಗ ಹೊಸ ನೋಂದಣಿ ಆಯಿತು, ನೋಂದಣಿ ನಂತರದಾಯಿತು. ಆಮೇಲೆ 15 ವರ್ಷದ ವಾಹನಗಳಿಗೂ ಕೂಡ ನಾವು ಪ್ರತಿ ತಿಂಗಳು ಯಾವುದು ಏನೇನು ಎಕ್ಸ್ಪೈರ್ ಆಗ್ತದೆ ಅವರಿಗೆಲ್ಲ ನೋಟಿಸ್ಗಳು ಮನೆಗೆ ರವಾನೆ ಆಗ್ತಾ ಇದ್ದಾವೆ. ತಮಗೆಲ್ಲ ಸುಮಾರು ಜನಕ್ಕೆ ನೋಟಿಸ್ಗಳು ಬಂದಿರ್ಬೋದು. ಆ ನೋಟಿಸ್ ಇಟ್ಕೊಂಡು ಕೆಲವೊಬ್ರು ಬರ್ತಾರೆ, ಕೆಲವರು ಎಷ್ಟೋ ಜನ ಗೊತ್ತಿಲ್ಲೇ ಸ್ಕ್ರಾಪ್ ಮಾಡಿರ್ತಾರೆ. ಸೊ ವೆಹಿಕಲ್ ಸ್ಕ್ರಾಪ್ ಮಾಡ್ಬೇಕಾದ್ರೆ ತಮಗೆಲ್ಲ ತಿಳಿದಿರೋ ಹಾಗೆ ಈಗ ಕರ್ನಾಟಕ ರಿಜಿಸ್ಟರ್ಡ್ ವೆಹಿಕಲ್ ಸ್ಕ್ರಾಪಿಂಗ್ ಪಾಲಿಸಿ ಅಂತ ಒಂದು ಬಂದಿದೆ. ನಾವು ಅದನ್ನ RVSF ಅಂತ ಹೇಳ್ತೀವಿ. RVSF ತಾವು RVSF ಮುಖಾಂತರ ಏನಾದರೂ ವೆಹಿಕಲ್ ನ ಸ್ಕ್ರಾಪ್ ಮಾಡಿದರೆ ತಮಗೆ ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್ ಅಂತ ಕೊಡ್ತಾರೆ, COD. ಸರಿ. ಸೊ ಆ COD ಇಂದ ತಾವು ಹೊಸ ವಾಹನವನ್ನ ಖರೀದಿ ಮಾಡಬೇಕಾದ್ರೆ ಮತ್ತು ಅದಕ್ಕೆ ತಮಗೆ ಟ್ಯಾಕ್ಸ್ ಅಲ್ಲಿ ಬೆನಿಫಿಟ್ಸ್ ಇದೆ. ಸೊ ವಿವಿಧ ವರ್ಗಕ್ಕೆ, 2 ವೀಲರ್ಗೆ ಎಷ್ಟು ಬೆನಿಫಿಟ್ಸ್, ಕಾರಿಗೆ ತಮಗೆ ಟ್ಯಾಕ್ಸ್ ಅಲ್ಲಿ ಅದೇ ಬೆನಿಫಿಟ್ಸ್ ಇದೆ. ತಾವು ರಿಜಿಸ್ಟರ್ಡ್ ವೆಹಿಕಲ್ ಸ್ಕ್ರಾಪಿಂಗ್ ಪಾಲಿಸಿ ಮುಖಾಂತರ RVSF ಮುಖಾಂತರ ವಾಹನವನ್ನ ಯಾವುದು ತಾವು ಬಳಸೋದಿಲ್ವೋ ಅಂತ ವಾಹನ ಕಡ್ಡಾಯವಾಗಿ ಅಲ್ಲಿ ಸ್ಕ್ರಾಪ್ ಮಾಡ್ಕೊಂಡ್ರೆ ತಮಗೆ ಅದರಿಂದ COD ತಗೊಂಡು ತಾವು ಮುಂದಿನ ಏನು ಹೊಸ ವಾಹನ ಖರೀದಿ ಮಾಡ್ತೀರಾ ಅದರಲ್ಲಿ ತಮಗೆ ಟ್ಯಾಕ್ಸ್ ಅಲ್ಲಿ ಬೆನಿಫಿಟ್ ಬರುತ್ತೆ. ಒಳ್ಳೆ ಮಾಹಿತಿ ಸರ್, ಒಳ್ಳೆ ಮಾಹಿತಿ. ಕರೆ ಒಂದಿದೆ, ಮತ್ತೆ ಕರೆ ಸ್ವೀಕಾರ ಮಾಡಿ. ನಮಸ್ಕಾರ. ಹಲೋ. ನಮಸ್ಕಾರ. ಎಲ್ಲಿಂದ ಮಾತಾಡ್ತಿದ್ದೀರಾ? ಮಂಗಳೂರಿಂದ. ಹೇಳಿ. ಎಂತ ಗೊತ್ತಾ, ಮಂಗಳೂರಲ್ಲಿ ಓಲಾ ಒಬ್ಬರಿಗೆ ಪರ್ಮಿಷನ್ ಉಂಟಾ? ಇಲ್ಲ, ಓಲಾ ಒಬ್ಬರು ಯಾವುದು ಇಲ್ಲ ಇಲ್ಲಿ. ಮತ್ತೆ ಓಲಾ ಒಬ್ಬರಿಗೆ ಮಂಗಳೂರಿನ ಚಾಲನೆ ಉಂಟಲ್ಲ? ಚಾಲನೆ ಇದೆಯಲ್ಲ. ಮತ್ತು ಓಕೆ, ಸರಿ, ಪರಿಶೀಲಿಸ್ತೀವಿ ಅದನ್ನ. ಓಲಾ ಉಬರ್ ಸರಿ, ಅವರದರ ಪರಿಶೀಲನೆ ಮಾಡ್ತಾರೆ. ಧನ್ಯವಾದಗಳು. ಹಾಗೆ ಈಗ HSRP ನಂಬರ್ ಬಗ್ಗೆ ಸರ್ ಒಂದು ಸ್ವಲ್ಪ ಗೊಂದಲ ಇತ್ತು ನಮಗೆ. ಕಡ್ಡಾಯವಾಗಿ ಮಾಡಬೇಕು ಅಂತ ನಾವು ಬೇರೆ ಸ್ಟೇಟಿಂದ ಅವರೆಲ್ಲ ಓಡ್ಕೊಂಡು ಬಂದು ಮತ್ತೆ HSRP ಎಲ್ಲ ನಂಬರ್ಗಳನ್ನು ರಿಜಿಸ್ಟರ್ ಮಾಡಿದ್ವಿ. ಈಗ ಅದು ಹೇಗಿದೆ? ಅದು ಈಗ ಇದೆ ಕಡ್ಡಾಯವಾಗಿದೆ. ಅದು ಕೆಲವೊಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. 2019 ಮಾರ್ಚ್ ನಂತರ ಏನು ನೋಂದಣಿ ಆಗಿದ್ದಾವೆ ಅದಕ್ಕೆ ಕಂಪನಿಯಿಂದನೇ, ಡೀಲರ್ ವತಿಯಿಂದನೇ HSRP ಫಿಟ್ ಆಗಿ ಬರ್ತಾ ಇದ್ದಾವೆ. ಸೊ ಅದಕ್ಕಿಂತ ಮುಂಚೆ ಇರುವಂತ ವಾಹನಗಳಿಗೆ ಕಡ್ಡಾಯವಾಗಿ ತಾವು ಕೂಡ ಅದನ್ನ ನೋಂದಣಿ ಮಾಡಲೇಬೇಕಾಗುತ್ತೆ. ಸುರಕ್ಷತೆ ಟೈಮ್ ಮಾಡ್ತಾ ಇತ್ತು, ಅದು ಕೆಲವೊಂದು ಎಕ್ಸ್ಟೆಂಡ್ ಆಗ್ತಾ ಹಾಗೆ ಮಾಡಲೇಬೇಕು ತಮ್ಮ ಒಂದು ಸೇಫ್ಟಿಗಾಗಿ. ಯಾಕೆಂದ್ರೆ ಅದರಲ್ಲಿ ಇರುವಂತ ಲೇಸರ್ ಕೋಡ್ ನಮ್ಮ ಒಂದು ವಾಹನ್ ಪೋರ್ಟಲ್ಗೆ ಲಿಂಕ್ ಆಗಿರುತ್ತೆ. ಸೊ ಯಾರೇ ಕೂಡ ಈಗ ಡೂಪ್ಲಿಕೇಟ್ ಮಾಡಿದ್ರೆ ನಾವು ಏನಾದರೂ ಪರಿಶೀಲನೆ ಸಂದರ್ಭದಲ್ಲಿ ನೋಡಿದ್ರೆ ಆ ಲೇಸರ್ ಕೋಡ್ ಮ್ಯಾಚ್ ಆಗಲಿಲ್ಲ, ಅದು ನಮಗೆ ಸರಿ. ಹಾಗೆ HSRP ಬಗ್ಗೆ ನೀವು ಹೇಳ್ತಾ ಹೋದ ಹಾಗೆ ಈಗ HSRP ಹಾಕದೇನೆ ಓಡಿಸಿದ್ರೆ ಏನು ಆಗುತ್ತೆ ಅಂತ ಹೇಳಿ, ಈಗ ಅದಕ್ಕೆ 500 ರೂಪಾಯಿ ದಂಡ ಇದೆ. ಈಚ್ ನಂಬರ್ ಪ್ಲೇಟ್ಗೆ 500 ರೂಪಾಯಿ ದಂಡ ಇದೆ. 500, 1000 ರೂಪಾಯಿ, 1000 ನಾವು ದಂಡವನ್ನ ವಸೂಲಿ ಮಾಡಬಹುದು ಸರ್. ಆಮೇಲೆ ಬೇರೆ ಏನು ನಿಮ್ಮಲ್ಲಿ ಇದು ಲೈಸೆನ್ಸು ವಿಚಾರಗಳನ್ನು ಮಾತಾಡಿದ್ದೇವೆ ನಾವು. ಆಮೇಲೆ ಗಾಡಿ ಬರುವಂತಹದ್ದು, ಈ ಪರ್ಮಿಟ್ ಬಗ್ಗೆ ಕೆಲವು ಗೊಂದಲಗಳು, ಸಂದೇಹಗಳೆಲ್ಲ ಇರುತ್ತೆ. ಕರೆ ಬರ್ತಾ ಇದೆ, ಮಾತಾಡಿ. ಹಲೋ ಸರ್, ನಮಸ್ಕಾರ. ಇಬ್ಬರಿಗೆ ನಮಸ್ಕಾರ ಸರ್. ಒಂದು ಮಾಹಿತಿ ಬೇಕಿತ್ತು. ಟೂ ವೀಲರ್ ಗಾಡಿ ಇತ್ತು. ಹೇಳಿ. ಅದು ಟೂ ವೀಲರ್, ಅದು 20 ವರ್ಷ ಆಯ್ತು. ಅದು ಈಗ ರನ್ನಿಂಗ್ ಕಂಡೀಷನ್ ಇಲ್ಲ ಸರ್. ಅದನ್ನು ಇನ್ನು ನಾವು ಹಾಗೆ ಬಿಟ್ರೆ ಏನಾಗ್ತದೆ? ನಾನು ಹೊರಗೆ ಕೊಂಡೋಗುದಿಲ್ಲ, ಹಾಳಾಗಿದೆ ಗಾಡಿ. ನೀವು ಅದು ಒಂದು 50 ವರ್ಷ ಮೇಲ್ಪಟ್ಟಿದ್ರೆ ಅದನ್ನ ನಾವು ವಿಂಟೇಜ್ ವೆಹಿಕಲ್ ಆಗಿ ಕನ್ವರ್ಟ್ ಮಾಡಲ್ಲ. ಅವರು ಗಾಡಿ ಯಾವ ವರ್ಷ ಮಾಡೆಲ್ ಅಂತ ಹೇಳಿ? 2004.
2004 ವರ್ಷದ 2020 ವರ್ಷ ಆಯ್ತು. ನೀವು ಕೇಳ್ತಾ ಇರೋದು ಮನೆಯಲ್ಲಿ, ಹೌದು, ಮನೆಯಲ್ಲಿ ಇಟ್ಟಿದ್ದೀರಿ, ಓಡಿಸ್ತಾ ಇಲ್ಲ, ಅದಕ್ಕೆ ಏನಾದರೂ ರಿನ್ಯೂವಲ್ ಬೇಕಾ ಅಂತ ಕೇಳ್ತಾ ಇದ್ದೀರಾ ಅಲ್ವಾ? ಹೌದು, ಅಲ್ಲ ಇನ್ನು ಓಡಿಸಲು ಕಂಡೀಷನ್ ಇಲ್ಲ. ನಾನು ಹೊರಗೆ ಅದನ್ನ ನೋಂದಣಿಯನ್ನ ತಮಗೆ ಒಂದು ನಾವು ಯಾವ್ದು ಎಕ್ಸ್ಪೈರ್ ಆಗಿರುತ್ತೆ ಒಂದು ನೋಟಿಸ್ ಕಳಿಸಿರ್ತೀವಿ. ಆ ನೋಟಿಸಲ್ಲಿ ನಾವು ಹೇಳ್ತೇವೆ ಅದು ಒಂದು ವೇಳೆ ರಸ್ತೆಯಲ್ಲಿ ಸಂಚರಿಸಲು ಯೋಗ್ಯ ಇದ್ದರೆ ಅದನ್ನ ತಾವು ರಿನ್ಯೂವಲ್ ಮಾಡಿಸಿ, ಇಲ್ಲದಿದ್ದಲ್ಲಿ ಸದರಿ ವಾಹನಗಳನ್ನ ತಾವು ನೋಂದಣಿಯನ್ನ ರದ್ದುಪಡಿಸಿಕೊಳ್ಬೇಕಂತ ನಾವು ತಮ್ಮಲ್ಲಿ ನೋಟಿಸ್ನ ಎಲ್ಲ ಕಳಿಸಿದ್ದೀವಿ. ಸರೆಂಡರ್ ಮಾಡಿಸ್ಬೇಕು, ಕಂಪಲ್ಸರಿ ಮಾಡಿಸ್ಬೇಕಾ? ಮಾಡಿಸ್ಬೇಕು, ನೋಂದಣಿ ರದ್ದತಿ ಮಾಡಬೇಕು. ಕಳುವಾದ್ರೆ ಅದನ್ನ ತಮ್ಮ ಇಂಜಿನ್ ನಂಬರು, ಚಾಸಿ ನಂಬರು ಬೇರೆಯವರು ಯಾರು ಉಪಯೋಗಿಸಿದ್ರೆ ಅದು ತುಂಬಾ ಕಷ್ಟ ಆಗುತ್ತೆ. ನಾವು ಹೊರಗೆ ಕೊಂಡೋಗುದಿಲ್ಲ. ಅಲ್ಲ, ನೀವು ಕೊಂಡೋಗೋದಿಲ್ಲ, ಮನೆಯಲ್ಲಿ ನಾನು ಹೊರಗೆ ಕೊಡುದಿಲ್ಲ ಯಾರಿಗೂ, ಗುಜ್ರಿ ಅವರಿಗೆ. ನೀವು ಆರ್ ಸಿ ಕ್ಯಾನ್ಸಲ್ ಮಾಡಿಸಿ ಅದನ್ನ ಇಟ್ಕೊಳ್ಬಹುದು. ಆರ್ ಸಿ ನೋಂದಣಿ ಕ್ಯಾನ್ಸಲ್ ಮಾಡ್ಕೊಂಡು ಇಟ್ಕೊಳ್ಳಿ. ನೋಂದಣಿ ಅಲ್ಲಿ RTO ಅಲ್ಲಿ ಕ್ಯಾನ್ಸಲ್ ಮಾಡಿ. ನಿಮ್ದು ಆರ್ ಸಿ ಕಾರ್ಡು ಮತ್ತೆ ಅದರದ್ದು ಒರಿಜಿನಲ್ ಏನು ಆರ್ ಸಿ ಕಾರ್ಡ್ ಇರುತ್ತೆ ಮತ್ತು ನೋಂದಣಿ ರದ್ದತಿಗೆ ಅರ್ಜಿಯನ್ನು ಸಲ್ಲಿಸಿ ಅದನ್ನ ನೋಂದಣಿ ರದ್ದತಿ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ಅದು ಅಲ್ಲಿ ಆಫೀಸಲ್ಲಿ RTO ಅಲ್ಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ಒಂದು ವಿಚಾರ ಹೇಳಿದ್ರಿ, ಎಲ್ರಿಗೂ ಇದೊಂದು ಗೊಂದಲ. ನಮ್ಮ ಗಾಡಿ ನಾನು ಓಡಿಸೋದಿಲ್ಲ, ಮನೆ ಅಂಗಳದಲ್ಲಿ ಇಟ್ಟಿದ್ದೀನಿ, ಇನ್ಶೂರ್ ಕಟ್ಟೋದಿಲ್ಲ, ಬೇಕಾಗಿಲ್ಲ, ಓಡಿಸ್ತಾ ಇಲ್ಲ, ರಿನ್ಯೂವಲ್ ಮಾಡಿಸ್ಬೇಕಾಗಿಲ್ಲ. ಆದ್ರೆ ಒಂದು ವಿಚಾರ ಹೇಳಿದ್ರಿ, ಕದ್ದು ಹೋದ್ರೆ ಸಮಸ್ಯೆ. ಈಗ ಎಷ್ಟೋ ತಮಗೆಲ್ಲ ತಿಳಿದಿರೋ ಹಾಗೆ ಸುಮಾರು ಒಂದು ಏನು ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ನಕಲಿ ನಂಬರ್ ಪ್ಲೇಟ್ ನ ಯೂಸ್ ಮಾಡಿ ಈಗ ನಮ್ಮ ಹತ್ರನೂ ಸುಮಾರು ಬಂದಿರ್ತಾರೆ. ಎಷ್ಟೋ ಜನ ಇಲ್ಲಿ ಮಂಗಳೂರಲ್ಲಿ ಹೊರದೇಶದಲ್ಲಿ ಇರ್ತಾರೆ, ಇಲ್ಲಿ ಬಂದಾಗ ನೋಡಿದಾಗ ಅವರು ಮೆಸೇಜ್ ನ ಚೆಕ್ ಮಾಡ್ತಾರೆ, ಯಾರಿಗೋ ವಾಹನವನ್ನ ಮಾರಿರ್ತಾರೆ ಹೋಗೋ ಸಂದರ್ಭದಲ್ಲಿ, ಬಟ್ ಅದ್ರ ಮಾಲೀಕತ್ವ ವರ್ಗಾವಣೆ ಆಗಿರೋದಿಲ್ಲ. ಈಗ ನಮ್ಮ ಎಲ್ಲ ಕಡೆ ಕ್ಯಾಮ್ರಾಗಳು ಚಲನ್ ವ್ಯವಸ್ಥೆ ಇರೋದ್ರಿಂದ ಅವರಿಗೆ ನೋಟಿಸ್ಗಳು ಅವ್ರ ಮನೆಗೆ ಯಾರು RC ಯಲ್ಲಿ ಯಾರ ಹೆಸರು ಇರುತ್ತೆ ಅವರಿಗೆ ನೋಟಿಸು ಬರ್ತಾ ಇರ್ತವೆ. ಬಟ್ ಅವ್ರು ಬಂದು ನಮ್ಮಲ್ಲಿ ಕೇಳ್ತಾರೆ, ಸರ್ ನಾನು ಈ ವಾಹನ ನನ್ನಲ್ಲೇ ನಾನು ಓಡಿಸೇ ಇಲ್ಲ, ಇದನ್ನ ಕೊಟ್ಟಾಗಿದೆ, ಅವ್ರ ವಾಹನವನ್ನ ಮಾಲೀಕತ್ವವನ್ನು ವರ್ಗಾವಣೆ ಮಾಡಿಲ್ಲ. ಸೊ ವರ್ಗಾವಣೆ ಮಾಡದಿದ್ದ ಪಕ್ಷದಲ್ಲೂ ಕೂಡ ಆ ನೋಂದಣಿ ಪತ್ರದಲ್ಲಿ ಯಾರು ಮಾಲೀಕರ ಹೆಸರಿರುತ್ತೆ, ಮೂಲ ಮಾಲೀಕರು ಯಾರು ಇರ್ತಾರೆ ಅವರೇ ಯಾವುದೇ ಒಂದು ಇನ್ಸಿಡೆಂಟ್ ಆದ್ರೂ ಅವರೇ ಜವಾಬ್ದಾರ ಆಗಿರ್ತಾರೆ. ಒಳ್ಳೆ ಮಾಹಿತಿ, ಒಳ್ಳೆ ಪ್ರಶ್ನೆ ಬಂತು, ಒಳ್ಳೆ ಮಾಹಿತಿ. ಮತ್ತೊಂದು ಕರೆ ಇದೆ ಸರ್, ನೋಡೋಣ. ಹಲೋ 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 ಸರ್, ನಮಸ್ಕಾರ. ನಮಸ್ಕಾರ. ಕೇಳಿಸ್ತಾ ಇಲ್ಲ? ಕೇಳಿಸ್ತಾ ಇದೆ, ಮಾತಾಡಿ. ಏನು ಗೊತ್ತಾ, ನನ್ನ ಒಂದು ಕ್ವಶನ್ RTO ಸೂಪರ್ಡೆಂಟಿಗೆ ಅಲ್ಲ, ಅವರು ಉಪ ಸಾರಿಗೆ ಆಯುಕ್ತರು, ಸಾರಿ ಡೆಪ್ಯೂಟಿ ಕಮಿಷನರ್ಗೆ. ಇಲ್ಲಿ ಮಂಗಳೂರಲ್ಲಿ ತುಂಬಾ KL ಗಾಡಿ ಟ್ರಿಬಲ್ ರೈಡ್ ಅಲ್ಲಿ ಹೋಗ್ತಾರೆ, ಹೆಲ್ಮೆಟ್ ಇಲ್ಲದೆ ಹೋಗ್ತಾ ಇದ್ದಾರೆ. ಅದಕ್ಕೆ ಕಡಿವಾಣ ಆಗ್ತಾ ಇಲ್ಲವಾ? ಇಲ್ಲ, ಈ ಚಲನ್ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೂಡ ಚಲನ್ ಬರ್ತಾ ಇದಾವೆ. ಟ್ರಾಫಿಕ್ ಪೊಲೀಸ್ ಇಂದ ಇರ್ಬೋದು, ಸ್ಮಾರ್ಟ್ ನಮ್ಮ ಕ್ಯಾಮ್ರಾದಲ್ಲಿ ಪ್ರತಿ ದಿವಸನೂ ಕೂಡ ಕೇಸ್ಗಳು ಹೋಗ್ತಾ ಇದಾವೆ. ಅದು ಯಾರ ತಮ್ಮ ಗಮನಕ್ಕೂ ಕೂಡ ಬರೋದಿಲ್ಲ. ತಮ್ಮ ವೆಹಿಕಲ್ಗೆ ಯಾವುದು ನೋಂದಣಿ ನಮ್ಮ ಮೊಬೈಲ್ ಸಂಖ್ಯೆ ಇರುತ್ತೆ ಅದಕ್ಕೆ ಮೆಸೇಜ್ ಬರ್ತಾ ಇರುತ್ತೆ. ಸುಮಾರು ತಾವು ನೋಡಿದಾಗ ಮೊನ್ನೆ ಲೋಕ ಅದಾಲತಲ್ಲಿ ಸುಮಾರು 1 ಕೋಟಿಗಿಂತ ಹೆಚ್ಚು ಕೂಡ ದಂಡವನ್ನ ವಸೂಲಿ ಮಾಡಿದ್ದಾರೆ. ಸೊ ಅದು ನಿರಂತರ ಪ್ರಕ್ರಿಯೆಯಲ್ಲಿದೆ. ಅದು ಮುಂದಿನ ದಿನಗಳಲ್ಲಿ ನಮ್ಮ ಇಲಾಖೆಯಿಂದ ಕೂಡ ನಾವು ಈ ಚಲನ ವ್ಯವಸ್ಥೆಯನ್ನ ತರ್ತಾ ಇದ್ದೀವಿ. ಈಗ ಪ್ರಸ್ತುತ ನಮ್ಮ ಮಂಗಳೂರು ಟ್ರಾಫಿಕ್ ಪೊಲೀಸ್ ಅವರ ವತಿಯಿಂದ ಅದು ನಡೀತಾ ಇದೆ. ಸೊ ಎಲ್ಲ ವಾಹನಗಳಿಗೆ ಯಾರ್ಯಾರು ವೈಲೇಷನ್ ಮಾಡ್ತಾ ಇದ್ದಾರೆ ಅವರಿಗೆ ಚಲನ್ ಹಾಕುವಂತ ವ್ಯವಸ್ಥೆ ಇದೆ. ಅಲ್ಲ ಸರ್, 1, 2 ಬಾರಿ 3 ಬಾರಿ ಹಾಗೆ ಅವರು ಹೆಲ್ಮೆಟ್ ಇಲ್ಲದೆ ಹೋದ್ರೆ ಮತ್ತೆ ಅವರಿಗೆ DL ಸಸ್ಪೆನ್ಷನ್ ಇದೆ. ಇರ್ಲಿ, ಮತ್ತೆ ಮಾತು ಮುಂದುವರಿಸೋ ಮೊದಲು ಮತ್ತೊಂದು ಕರೆ ಇದೆ. ಉಪ ಸಾರಿಗೆ ಆಯುಕ್ತರು ಬಂದ ಕಾರಣ ಪ್ರಶ್ನೆಗಳು. ನಮಸ್ಕಾರ ಸರ್. ಎಲ್ಲಿಂದ ಮಾತಾಡ್ತಿದ್ದೀರಿ? ಇದು ತೊಕ್ಕೋಟಿಂದ ಮಾತಾಡುದು ಸರ್. ಹೇಳಿ. ಇದು ಪ್ರಶ್ನೆ ಸಂಬಂಧಪಟ್ಟದ್ದು ಬಸ್ಸಲ್ಲಿ ಅಂಗವಿಕಲರ ಸೀಟ್ ಅಂತ ಇದೆ ಅಲ್ವಾ? ಆ ಸೀಟನ್ನು ಈಗ ಚಿಕ್ಕದಕ್ಷರಾಗಿ ಬರೀತಿದ್ದಾರೆ, ಅದನ್ನು ಸ್ವಲ್ಪ ದೊಡ್ಡದಾಗಿ ಬರೀಬೇಕಾಗಿ ವಿನಂತಿ. ಯಾಕಂದ್ರೆ ಅಂಗವಿಕಲರ ಸೀಟ್ ಅಂಗವಿಕಲರು ಬಂದು ಎದ್ದು ಕೊಡುವುದಿಲ್ಲ ಒಂದು. ಯಾಕೆಂದ್ರೆ ಅಲ್ಲಿ ಕೂತ್ಕೊಳ್ಳುವುದೇ ಹೆಣ್ಮಕ್ಕಳು, ಅವರಿಗೆ ಪ್ರತ್ಯೇಕವಾಗಿ ಹೆಣ್ಮಕ್ಕಳಿಗೆ ಸೀಟ್ ಇರುತ್ತೆ, ಅದು ಯೂಸ್ ಮಾಡಲ್ಲ. ಎದುರಲ್ಲಿ ಉದ್ದ ಸೀಟ್ ಇರುತ್ತೆ, ಅದು ಯೂಸ್ ಮಾಡಲ್ಲ. ಅದು ಖಾಲಿ ಬಿಟ್ಟು ಕೂಡ ಇದೇ ಅಂಗವಿಕಲ ಸೀಟ್ ಅಲ್ಲಿ ಬಂದು ಕೂತ್ಕೊಳ್ಳುದು. ಪ್ರತಿ ಸಾರಿ ಅಂಗವಿಕಲ ಹೋಗಿ ಅವರು ಆ ಸೀಟ್ ಬಿಟ್ಟು ಕೊಡಿ ಅಂತ ಬೇಡ್ಬೇಕು ಅವರಲ್ಲಿ. ಅವರಿಗೆ ಕಣ್ಣು ಕಾಣ್ತದಾ ಇಲ್ವಾ ಅಥವಾ ಕಣ್ಣು ಮುಚ್ಚಿ ಕೂತ್ಕೊಳ್ತಾರ ಅದು ಅರ್ಥ ಆಗಲ್ಲ. ವಿದ್ಯಾವಂತರೇ ಕೂತ್ಕೊಳ್ಳುದು, ಅವಿದ್ಯಾವಂತರಲ್ಲ, ವಿದ್ಯಾವಂತರ ಕೂತ್ಕೊಳ್ಳುದು. ಮತ್ತೇನ್ ಸಮಸ್ಯೆ ಅಂದ್ರೆ ಕೆಲವೊಮ್ಮೆ ಅಲ್ಲಿ ಆ ಡ್ರೈವರ್ಸ್ ಗುರ್ತದವರು, ಕಂಡಕ್ಟರ್ ಗುರ್ತದವರೇ ಇರುವುದು. ಕಂಡಕ್ಟರ್ ಡ್ರೈವರ್ಗಳು ಅದನ್ನ ಎಬ್ಬಿಸಿ ಕೊಡುವುದಿಲ್ಲ.
ಮತ್ತೆ ಅಲ್ಲಿ ಮಾತಾಡ್ಲಿಕ್ಕೆ ಅಂದ್ರೆ ಕೆಲವು ಕಂಡಕ್ಟರ್ಸ್ ಜಾತಿಯಲ್ಲೂ ನಮಗೆ ಸಮಸ್ಯೆ ಇರುತ್ತೆ, SST ಅವರಿಗೆ ನಾವು ಎದುರು ಮಾತಾಡುವಾಗಿಲ್ಲ, ಸರ್ಕಾರ ಅವರ ಸೈಡ್ ಅಲ್ಲಿ ಇರುತ್ತೆ. ನೀವು ಹೇಳಿದ ತೊಕ್ಕೋಡ್ ಸೈಡ್ ಅಲ್ಲಿ ಹೇಳಿದವರು. ಹೌದು, ದೇವಳಕಟ್ಟೆಯ ಬಸ್ಗಳಿದು ಪ್ರತ್ಯೇಕವಾಗಿ, ಅದನ್ನು ಸರಿ ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿ. ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕೆ. ಈ ಬಗ್ಗೆ ಪ್ರಾಧಿಕಾರದ ಸಭೆಯಲ್ಲಿ ಏನಾದರೂ ಬಂದಿರ್ತವೆ ನಿದರ್ಶನಗಳು ಕೊಟ್ಟಿದೀವಿ ಅವರಿಗೆ, ಕಾಲಕ್ಕೆ ನಾವು ಸೂಚನೆಗಳನ್ನು ಕೊಡ್ತಾ ಇರ್ತೀವಿ, ಸುಮಾರು ನಾವು ಕೇಸ್ಗಳನ್ನು ಹಾಕ್ತಾ ಇರ್ತೀವಿ. ಸೊ ಯಾರು ಬಂದಾಗ ನಮಗೆ ಕಂಪ್ಲೇಂಟ್ ಮೇಲಲ್ಲೂ ಬರ್ತಾ ಇರ್ತೇವೆ, ಅದನ್ನು ಕೂಡ ಅಡ್ರೆಸ್ ಮಾಡ್ತಾ ಇರ್ತೀವಿ. ಸರಿ, ಪ್ರಾಧಿಕಾರ ಸಭೆಯಲ್ಲಿ ವಿಚಾರಗಳು ಇದು ನಿರಂತರವಾಗಿ ಇದು ಪ್ರತಿ ದಿವಸದ ನಮಗೆ ದೂರುಗಳು ಬರ್ತಾ ಇರೋದ್ರಿಂದ ಅದನ್ನ ಆ ದೂರುಗಳು ಬಂದ ತಕ್ಷಣ ಇಮಿಡಿಯೇಟ್ ನಾವು ಅಟೆಂಡ್ ಮಾಡ್ತಾ ಇರ್ತೀವಿ. ಕರೆ ಒಂದಿದೆ ಸರ್ ಮತ್ತೊಂದು. ಹಲೋ, ನಮಸ್ಕಾರ. ನಾನು ಮುಸ್ತಫಾ ಅಂತ ಹೇಳಿ ಬಿಸಿ ರೋಡಿಂದ ಮಾತಾಡ್ತೀನಿ. ಮುಸ್ತಫಾ, ಬಿಸಿ ರೋಡಿಂದ ಹೇಳಿ ಸರ್. ಅಲ್ಲ ಸರ್, ನಾನು ಸಾರಿಗೊಂದು ನನ್ನ ಮನವಿ. ನಾನು ಸಹ ಒಂದು 12 ವರ್ಷ ಸಣ್ಣದಿರುವಾಗ ಬಸ್ ಕಂಡಕ್ಟರ್ ಆಗಿ ಯೂನಿಯನ್ ಅಲ್ಲಿ ಇದ್ದು ದುಡ್ದವ. MRPLಗೆ ಮನೆಗಾಗಿ ನಾನು ಈ ಕಡೆ ಬಂದಿದ್ದೇನೆ. ಆದ್ರೆ ನನ್ನ ನೇರ ಪ್ರಶ್ನೆ ಇದರಿಂದ ಒಂದು ಕರ್ಕಸ ವಾರ್ನ್ ಅದು ತೆಗೆಯುವುದೇ ಇಲ್ಲ. ಕರ್ಕಸ ವಾರ್ನ್ ಸಿಟಿ ಹಾಸ್ಪಿಟಲ್ ಅಂತ ಇಲ್ಲ, ಸ್ಕೂಲ್ ಅಂತ ಇಲ್ಲ. ಅದು ಎಲ್ಲಿ ತನಕ ಹೇಳಿದ್ರೆ ಬಂಟ್ವಾಳ ಒಳಗಿನ ಪೇಟೆಯಲ್ಲಿ ಸ್ಟೇಷನ್ ಇದೆ, ಅಲ್ಲಿ ಸಹ ಒಂದು ಅಂದ್ರೆ ಅದು ಅಷ್ಟೊಂದು ಇಕ್ಕಟ್ಟು ಜಾಗ, ಅಲ್ಲಿ ಮಸೀದಿ ಸ್ಕೂಲ್ ಎಲ್ಲ ಇದೆ. ಅದು ಕರ್ಕಸವಾರ್ನ್ ಇಲ್ಲಿದಲ್ಲ, ಸಿಟಿದು ಸಹ ಮಂಗಳೂರಲ್ಲಿ ನಾನು ಅಂಗಡಿಯಲ್ಲಿ ದುಡ್ದವ ಸಾಧಾರಣ 35 ವರ್ಷ. ಆದ್ರೆ ಮತ್ತೊಂದು ಸರ್ ಈಗ ಪ್ರೈವೇಟ್ ಬಸ್ ಉಂಟಲ್ಲ, ಪುತ್ತೂರು, ಉಪ್ಪಿನಂಗಡಿ, ಸುಳ್ಯ, ಇದು ವಿಟ್ಲಕ್ಕೆ ಮತ್ತೆ ಧರ್ಮಸ್ಥಳಕ್ಕೆ ಹೊಸತಾಗಿ ಎಲ್ಲ ಆಗಿದೆ, ಅದಕ್ಕೆ ಪರ್ಮಿಟ್ ಉಂಟಾ ಸರ್? ಇಲ್ಲ, ಅದನ್ನ ನಾವು ಕಾರ್ಯಾಚರಣೆ ಮಾಡ್ತಾ ಇದೀವಿ. ಕಾರ್ಯಾಚರಣೆ ಮಾಡಿ ಅದು ಕೇಸ್ ಹಾಕ್ತಾ ಇದೀವಿ. ಓಕೆ, ಅಲ್ಲ ಸರ್ ಕರೆಕ್ಟ್ ಒಂದು ನನಗೆ ಅಲ್ಲ, ಅದು ಅಂದ್ರೆ ಅದು ಅವರು ಒಂದು ಗವರ್ಮೆಂಟ್ ಬಸ್ ನಿಲ್ಸ್ಲಿಕ್ಕೆ ಜ್ಯೋತಿಯಲ್ಲಿ, ಕಂಕನಾಡಿ ಎಲ್ಲೂ ಬಿಡುದಿಲ್ಲ. ಅವರು ಆಡಿ ಇವರನ್ನು ನಿಲ್ಸ್ಲಿಕ್ಕೆ ಬಿಡುದಿಲ್ಲ. ಮತ್ತೆ ಪುತ್ತೂರು ಹೋದ್ಮೇಲೆ 100 ರೂಪಾಯಿ ಕೊಡ್ತಾರೆ KSRTC ಡ್ರೈವರ್ ಕಂಡಕ್ಟರ್ಗೆ, ಪ್ರೈವೇಟ್ನವರು. ಅದು ಎಂತದ್ದು, ಒಂದು 360 ಬಸ್ ಇದೆ ನನ್ನ ಗಮನದಲ್ಲಿ ಬಂದಾಗಿ. ಸರಿ, ಅವರು ಆಯುಕ್ತರು, ಸಾರಿಗೆ ಆಯುಕ್ತರು ಪರಿಶೀಲನೆ ಮಾಡ್ತೆ ಅಂತ ಹೇಳಿದ್ದಾರೆ. ಆಮೇಲೆ ಕರ್ಕಶ ಹಾರ್ನ್ ಬಗ್ಗೆನೂ ಮಾತಾಡ್ತೇವೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸರ್, ಇದನ್ನು ಕರ್ಕಶ ಹಾರ್ನ್ ಎನ್ನುವುದು, ಈಗ ನೋಡಿ, ವಾಹನದಲ್ಲಿ ಬಸ್ಸು ಬರ್ತಾ ಇರುತ್ತೆ, ಮುಂದ್ಗಡೆ ಕಾರ್ ಇರುತ್ತೆ, ಅದ್ರ ಮುಂದೆ ಬೈಕ್ ಇರುತ್ತೆ. ಕೇಳುವವನ ಕಿವಿ ಎಲ್ಲ ಒಂದೇ. ಅದು ಬಸ್ ಹಾರ್ನ್ ಕೇಳುವವನ ಕಿವಿ ಇರಬಹುದು, ಕಾರ್ನ ಹಾರ್ನ್ ಕಿವಿ ಕೇಳುವುದು ಇದು. ಆದರೆ ಬಸ್ಗಳೆಲ್ಲ ಅಥವಾ ಇವರು ಹೇಳಿದಾಗೆ ಜೋರಾಗಿ, ಅದಕ್ಕೆ ಡೆಸಿಮಲ್ ಏನಾದರೂ ನಿಯಮಾವಳಿಗಳೇನಾದರೂ ಇದೆ? ಪ್ರತಿಯೊಂದಕ್ಕೂ ಏರ್ ಹಾರ್ನ್ ಯಾವುದೇ ಕಾರಣಕ್ಕೂ ಬಳಸುವ ಹಾಗಿಲ್ಲ. ಓನ್ಲಿ ಎಲೆಕ್ಟ್ರಿಕ್ ಹಾರ್ನ್ ಮಾತ್ರ ಚಾಲ್ತಿಯಲ್ಲಿರೋದು. ಅದಕ್ಕೆ ನಾವು ಪ್ರತಿ ದಿವಸ ಅದನ್ನ ಅಲ್ಲ, ಈಗ ನಿಯಮಾವಳಿಗಳಂದ್ರೆ ಯಾರು ಅದರ ಬಗ್ಗೆ ಅವರಿಗೆ ನಾವು ತೋಳ್ತಾ ಇರ್ತೀವಿ. ನಾವು ವೈಲೇಷನ್, ಸೌಂಡ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್, ಸೊ ಇದನ್ನೆಲ್ಲ ನಾವು ಮಾಡ್ತಾ ಇರ್ತೀವಿ. ಸರಿ, ಫ್ರೀಕ್ವೆಂಟ್ ಆಗಿ ಅದು ರೆಗ್ಯುಲರ್ ನಮ್ದು ಡ್ಯೂಟಿ, ಪಾರ್ಟ್ ಆಫ್ ಎನ್ಫೋರ್ಸ್ಮೆಂಟ್. ಸೊ ಏನು ನಮ್ಮ ಪ್ರವರ್ತನಾ ಕಾರ್ಯದಲ್ಲಿ ಪ್ರತಿ ದಿವಸ ಏನು ನಾವು ಚೆಕಿಂಗ್ ಮಾಡ್ತಾ ಇರ್ತೀವಿ, ರೆಗ್ಯುಲರ್ ಆಗಿ ಇದು ನಡೆಯುವಂತಹ ಒಂದು. ಹಾಗೆ ಮಾತಾಡ್ತಾ ಮುಂದೆ ಮತ್ತೊಂದು ಕರೆ. ನಾವು ನಮಸ್ಕಾರ. ಹಲೋ, ನಮಸ್ತೆ. ನಮಸ್ತೆ ಸರ್. ಎಲ್ಲ ಒಳ್ಳೆ ವಿಚಾರ ನೀವೆಲ್ಲ ಟಿವಿಯಲ್ಲಿ ಕೊಡ್ತಿದ್ದೀರಿ. ನಮ್ಮ ಜಿಲ್ಲಾ ಕಮಿಷನರ್ ಕಚೇರಿ ಹತ್ರ, ಮೀನುಗಾರಿಕೆ ಗೇಟಿನ ಹತ್ರ ಬೆಳಿಗ್ಗೆಯಿಂದ ರಾತ್ರಿ ತನಕ ಟ್ರಾಫಿಕ್ ಜಾಮ್ ಆಗ್ತದೆ. ಎಲ್ಲಿ ಹೇಳಿ? ಮೀನುಗಾರಿಕೆ ಬಂದ ಕಮಿಷನರ್ ಕಚೇರಿ 200 ಮೀಟರ್. ಸರಿ ಸರಿ. ಅಲ್ಲಿ 2-3 ಬಾರ್ ಇದೆ, 2 ಪೆಟ್ರೋಲ್ ಪಂಪ್ ಇದೆ. ಶಾಲೆ ಮಕ್ಕಳಿಗೆ ಮತ್ತು ಅದಕ್ಕಿದ್ದಕ್ಕೆಲ್ಲ ಸಮಸ್ಯೆ ಆಗ್ತಿದೆ. ಬೆಳಿಗ್ಗೆ ನಡೆದುಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಈ ಸಮಸ್ಯೆಯನ್ನು ನಾವು ಯಾರ ಹತ್ರ ಹೇಳ್ಬೇಕು ಸರ್? ಸುಧೀರ್ ರೆಡ್ಡಿ ಅವ್ರ ಹತ್ರ ಹೇಳ್ಬೇಕಾ, ಸಾರಿಗೆ ಸಚಿವರ ಹತ್ರ ಹೇಳ್ಬೇಕಾ, ಯಾರ ಹತ್ರ ಹೇಳ್ಬೇಕು ಸರ್? ಇದನ್ನ ತಾವು ಮನವಿ ಕೊಡಿ. ಇದನ್ನ ನಾವು ಇದರಲ್ಲಿ ನಮ್ಮ ಮುಂದಿನ ಏನು ರಸ್ತೆ ಸುರಕ್ಷಾ ಸಮಿತಿ ಇರುತ್ತೆ, ಹೋಗ್ಲಿಕ್ಕೆ ಆಗುದಿಲ್ಲ ಸರ್. ಮಕ್ಕಳಿಗೆ ಹೋಗುದಿಲ್ಲ, ಹೆಣ್ಣು ಮಕ್ಕಳಿಗೆ ಬರ್ಲಿಕ್ಕೆ ಆಗುದಿಲ್ಲ, ರೋಡ್ ನ ಮೇಲೆ ಬೀಳ್ತಾರೆ. ಓಕೆ, ಹೌದು, ಇದನ್ನು ಮನವಿ ಕೊಡಿ ಅಂತ ಹೇಳಿದ್ದಾರೆ. ಮನವಿ ಕೊಡಿ, ನಾವು ಇದನ್ನ ಸಾರಿಗೆ ಆಯುಕ್ತರು ಮನವಿ ಕೊಡಿ ಅಂತ ಹೇಳಿದ್ದಾರೆ. ಏನು ಫ್ರೀಕ್ವೆಂಟ್ ಆಗಿ ಮನವಿ ಕೊಡುದಿಲ್ಲ ಸರ್. ಮನವಿ ಕೊಡುವವನಿಗೆ ಡೊನೇಷನ್ ಬೇಕು. ಹಾಗೇನಿಲ್ಲ, ನೀವು ಮನವಿ ಕೊಡಿ. ಉಪ ಸಾರಿಗೆ ಆಯುಕ್ತರು ಹೇಳಿದ್ದಾರೆ, ಅವರು ಮುಂದಿನ ಸಭೆಯಲ್ಲಿ ಅದರ ಬಗ್ಗೆ 200 ಮೀಟರ್ ಪಕ್ಷದಲ್ಲಿ ಇರೋದಲ್ಲ, ಮೀಟರ್ ಪಕ್ಕದಲ್ಲಿ ಇರೋದಲ್ಲ. ಹೌದು ಹೌದು. ಆದ್ರೂ ನಿಮ್ಮ ವಿಷಯವನ್ನ ಅವರಿಗೆ ಬೆಳಿಗ್ಗೆ ಟ್ರಾಫಿಕ್ ಪೊಲೀಸ್ನವರನ್ನು ಕಳಿಸಿದ್ದಾರೆ. ಮುಂದಿನ ಅದೇ ಪ್ರಾಧಿಕಾರ ಸಭೆಯಲ್ಲಿದ್ದಾಗ ಮತ್ತೆ ಅವರು ಹೇಳಿದ ಪ್ರಕಾರ ಮನವಿಗಿಂತ ಮುಖ್ಯವಾಗಿ ಅವರ ಪರಿಶೀಲಿಸಿ. ಹೌದು, ಯಾಕಂದ್ರೆ ಮಾಹಿತಿ ಕೊಟ್ಟಿದ್ದಾರೆ, ಶಾಲಾ ಮಕ್ಕಳೆಲ್ಲ ಇದ್ದಾರೆ ಅಂತ ಎನ್ನುವಂಥದ್ದು. ಸರಿ, ಹಾಗಾದ್ರೆ ಈಗ ಇನ್ನೊಂದು ನನಗೆ
ಪ್ರಶ್ನೆ ಕೇಳಬೇಕಿತ್ತು ಮಾತಾಡ್ತಾ ಹೋದಾಗ. ಈ ಲೈಸೆನ್ಸ್ ರಿನ್ಯೂವಲ್ ಕಾರ್ಡ್ ನಮಗೆಲ್ಲ ಮೊದಲಿಂದ ಏನು ಅಭ್ಯಾಸ ಅಂದರೆ ಆ ಕಾರ್ಡನ್ನು ಕಿಸೆಯಲ್ಲಿ ಇಟ್ಕೊಂಡು ರಿನ್ಯೂವಲ್ ಕಾರ್ಡ್, ಈ ಕಾರ್ಡ್ ಮನೆಗೆ ಬಂದಿಲ್ಲ, ರಿನ್ಯೂವಲ್ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ. ನಾನು ಕೊಟ್ಟು 1 ತಿಂಗಳಾಯ್ತು ಕಾರ್ಡ್ ಬಂದಿಲ್ಲ. ನಿಮಗೆ ಅರ್ಜಿ ಹಾಕಿಂದ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಪ್ರತಿಯೊಂದು ಮೆಸೇಜ್ ಬರ್ತಾ ಇರುತ್ತೆ. ತಾವು ಅರ್ಜಿ ಹಾಕಿದ್ಮೇಲೆ ಯುವರ್ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ, ವೆರಿಫೈಡ್ ಸಕ್ಸಸ್ಫುಲ್ಲಿ ಅಂಡ್ ಅಪ್ರೂವ್ಡ್, ಕಾರ್ಡ್ ಪ್ರಿಂಟ್ ಆಗಿದ್ದು, ಮತ್ತೆ ಡಿಸ್ಪ್ಯಾಚ್ ನಂಬರ್. ಸರಿ, ನಿಮ್ಮ ಡಿಸ್ಪ್ಯಾಚ್ ನಂಬರ್ ಅಲ್ಲಿ ಟ್ರ್ಯಾಕಿಂಗ್ ಐಡಿ ಬರುತ್ತೆ. ನಮ್ಮ ಪೋಸ್ಟ್ ಆಫೀಸ್ ಇಂದ, ಇಂಡಿಯನ್ ಪೋಸ್ಟ್ ಇಂದ ಒಂದು ಟ್ರ್ಯಾಕಿಂಗ್ ಐಡಿ ನಿಮ್ಮ ಮೆಸೇಜ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಸರಿ. ಸೊ ಅದನ್ನ ನೀವು ಡಿಜಿ ಲಾಕರ್ ಮುಖಾಂತರ ಅಥವಾ ಎಂ ಪರಿವಾಹನ ಆಪ್ ಇದೆ, ಸೊ ಅದ್ರ ಮುಖಾಂತರ ತಮ್ಮ ಏನು ವೆಹಿಕಲ್ ಡಾಕ್ಯುಮೆಂಟ್ ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಅದರಲ್ಲಿ ಕೂಡ ತಾವು ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲ ಡಿಜಿ ಲಾಕರ್ ಅಲ್ಲೂ ಕೂಡ ತಾವು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಬಹುದು. ಎಂ ಪರಿವಾಹನ ರೆಗ್ಯುಲರ್ ವೆಬ್ಸೈಟ್ ಅಲ್ಲಿ ಹೋದ್ರೂ ಕೂಡ ಅದು ತಮ್ಮ ವ್ಯಾಲಿಡಿಟಿಯನ್ನು ತೋರಿಸುತ್ತೆ. ಕರೆ ಇದೆ ಸರ್ ಮತ್ತೊಮ್ಮೆ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ. ನಮಸ್ತೆ, ಹೇಳಿ. ಇದು ಕೋಡಿಕಲ್ಲಿನಿಂದ. ಎಲ್ಲಿಂದ? ಕೋಡಿಕಲ್, ಮಂಗಳೂರು. ಹೇಳಿ. ಕೋಡಿಕಲ್. ಹೇಳಿ. ಇದು ನಮ್ಮ ಕಡೆ ಬಸ್ ಉಂಟು ಸರ್. ಓಕೆ. 4 ಈಗ ಒಂದು ಗವರ್ಮೆಂಟ್ ಬಸ್ ಬಂದಿದೆ 61, 5 ಬಸ್ ಉಂಟು. ಓಕೆ. ಅದರಲ್ಲಿ ಒಂದು ಲಾಲ್ಬಾಗ್ ಕಡೆ ಸರ್. ಓಕೆ. ಸರ್ಕಾರಿ ರಜೆ ಇದ್ರೆ ಬಸ್ ಇಲ್ಲ. ಲಾಲ್ಬಾಗ್ ಇರೋದೇ ಒಂದು ಬಸ್, ಅದು ಲಾಲ್ಬಾಗಿಗೆ. ಓಕೆ. ಜ್ಯೋತಿಯಾಗಿ ಸ್ಟೇಟ್ ಬ್ಯಾಂಕ್. ಓಕೆ. ಮತ್ತೆ ಮಧ್ಯಾಹ್ನ ಬಸ್ ಕಟ್ ಮಾಡಿ ಸಾಯಂಕಾಲ ಬಿಡೋದು ಅದು ಡೈಲಿ. ಓಕೆ. ಮತ್ತೊಂದು ನಮಗೆ ಇಲ್ಲಿ ನಿಜ ಅಲ್ಲಿಂದ ಮಂಗಳೂರಿನಿಂದ 10ಕ್ಕೆ ಬಿಡ್ಲಿಕ್ಕೆ ಒಂದು ಲಾಸ್ಟ್ ಬಸ್. ಈಗ ಅದಿಲ್ಲ, ಈಗ 7:15ಗೆ ಬಸ್ ಕ್ಲೋಸ್ ಎಲ್ಲ. ಓಕೆ. ಕೋಟಿಕಲ್ಲಿಗೆ ಇದೊಂದು ಸಮಸ್ಯೆಯನ್ನು ಸರಿ ಮಾಡ್ಬೇಕು ಸರ್. ಸರಿ ಸರಿ, ಖಂಡಿತ. ಅದೊಂದು ಲಾಲ್ಬಾಗ್ ಕಡೆದೊಂದು ನಮ್ಗೆ ಇರುದೇ ಒಂದು ಬಸ್, ಅದು ರಜೆ ಇದ್ರೆ ಅವರಿಗೆ ಸಹ ರಜೆ ಎಲ್ಲ. ಓಕೆ. ಸರಿ, ಇದು ಪರಿಶೀಲಿಸಿ ಕ್ರಮ ಕೈಗೊಳ್ತೀವಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಅವರ ಅಹವಾಲುಗಳು ಇದೆ, ಸಿಟಿ ಒಳಗೆ ಇದೆ ಅದು, ಆದರೂ ಬಸ್ ಸರಿಯಾಗಿ ಸಿಗ್ತಾ ಇಲ್ಲ.